ಅಯ್ಯೋ ನೋಡಿ, ನಮಗೆ ಅಲ್ಲಿ ನಳಿನ್ ಕುಮಾರ್ನ ಫೋಟೋಕ್ಕೆ ಮಾಲೆ ಹಾಕಿದ್ರೆ, ಡಿ ವಿ ಸದಾನಂದರ ಬ್ಯಾನರಿಗೆ ಮಾಲೆ ಹಾಕಿದ್ರೆ, ಚಪ್ಪಲಿದ್ದು ಹಾಕಿದ್ರೆ ಏನು, ಹೂವಿನ ಹಾರ ಹಾಕಿದ್ರೆ ಏನು, ನಮ್ಗೆ ಎರಡೂ ಒಂದೇ. ಪುತ್ತೂರಿನಲ್ಲಿ ನಡೆದಂತಹ ಘಟನೆ ಈಗ ರಾಜ್ಯ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಈಗ ಈ ಒಂದು ಸಂತ್ರಸ್ತರನ್ನ ಭೇಟಿ ಮಾಡೋದಕ್ಕೆ ಮಾಜಿ ಶಾಸಕರಾದಂತಹ ಶಕುಂತಲಾ ಶೆಟ್ಟಿ ಅವರು ಬಂದಿದ್ದಾರೆ. ಏನ್ ಹೇಳ್ತಾರೆ ಕೇಳೋಣ ಘಟನೆಯ ಬಗ್ಗೆ. ನಮಸ್ತೆ. ನಾನು ನಿತ್ಯ ಪುತ್ತೂರಿಗೆ ಬರ್ತಾ ಇದ್ದೇನೆ. ಮೊನ್ನೆವರೆಗೂ ನನ್ಗೆ ಗೊತ್ತಿಲ್ಲ. ನಾನು ವಾಟ್ಸಪ್ ನೋಡೋದು ಸ್ವಲ್ಪ ಕಡಿಮೆ. ಮೊನ್ನೆ ರಾತ್ರಿ ಫೇಸ್ಬುಕ್ ನೋಡಿದಾಗ ನನಗೆ ಘಟನೆ ಬಗ್ಗೆ ಗೊತ್ತಾಯ್ತು. ಆದರೆ ಇದು ಪುರುಷರ ಕಟ್ಟೆಯ ಹುಡುಗರು ಅಂತ ಹೇಳಿದಾಗ ಟೌನ್ ಸ್ಟೇಷನ್ ಇರ್ಬೋದು ಅಂತ ಅಲ್ಲಿಗೆ ಫೋನ್ ಮಾಡಿದಾಗ ಯಾರೋ ಫೋನ್ ಎತ್ತಿ, ಅದು ಇಲ್ಲೆಲ್ಲ ಮೇಡಮ್, ನಮ್ಗೆ ಗೊತ್ತಿಲ್ಲ ಮೇಡಮ್, DSP ಆಫೀಸ್ ಹೇಳಿದ್ರು. ನಾನು DSPಗೆ ಫೋನ್ ಮಾಡಿದ್ದೆ. ಈ ಚಿತ್ರ ನೋಡಿ ಹೇಳಿದ್ ನಾನು, ಒಂದು ಬ್ಯಾನರ್ಗೆ ಯಾರೋ ಬ್ಯಾನರ್ ಹಾಕಿದ್ದು ಖಂಡಿತ ತಪ್ಪು. ಆದರೆ ಅವರ ಮನಸ್ಸಿನ ವೇದನೆಗೆ ಹಾಕಿರ್ಬೋದು. ಆದರೆ ಅದು ತಪ್ಪಾಗುವುದಕ್ಕೆ ಏನೋ ನಿಮಗೆ ಹೊಡಿಬೇಕು ಅಂತಿದ್ರೆ ಒಂದೆರಡು ಹೊಡೆದು ಅವರಿಗೆ ಬುದ್ಧಿ ಹೇಳಿ ಕೊನೆಗೆ ಯಾವುದೋ ಕೇಸ್ ಹಾಕಿ FIR ಮಾಡಿ ಕಳಿಸ್ಬೋದಿತ್ತು. ಹೀಗೆ ಹೊಡೆಯುವ ಅಗತ್ಯ ಇರಲಿಲ್ಲ ಹೇಳಿದೆ. ಇಲ್ಲ ಮೇಡಮ್, ಅವ ರೌಡಿ ಅಂತ ಹೇಳಿದರು. ಯಾರು ಅವಿನಾಶ್ ಅಂತ ಹೇಳುವವ ರೌಡಿ ಅಂತ ಹೇಳಿದರು. ನಾನು ನಗ್ತಾ ಹೇಳಿದೆ, ರೌಡಿಸಮ್ ಮಾಡಿದರೆ ಅದಕ್ಕೆ ಹೊಡಿಬೇಕು, ಕೇಸ್ ಹಾಕಬೇಕು. ಕೇವಲ ಒಂದು ಬ್ಯಾನರಿಗೆ ಹಾಕಿದ್ದಕ್ಕೆ ಅದನ್ನು ಬ್ಯಾನರನ್ನು ಹರಿದು ತೆಗೆಯುವುದು, ಅವನನ್ನು ಕರೆದು ಜೋರು ಮಾಡೋದು, ಇದು ಇದ್ದಂತಹ ಕಾನೂನಿದೆ, ಕಾನೂನು ವ್ಯವಸ್ಥೆ ಇದೆ. ಕಾನೂನು ವ್ಯವಸ್ಥೆಯನ್ನು ಕಾಪಾಡುವಂಥ ಪೊಲೀಸರೇ ಅದು ಕೂಡ ರಾತ್ರಿ ಅವರನ್ನು ಮನೆಯಿಂದ ಕರ್ಕೊಂಡು ಬಂದು ಅವರಿಗೆ ಸರಿಯಾದ ಸ್ಟೇಷನ್ನು, ಟೌನ್ ಸ್ಟೇಷನ್ನು, ಅಲ್ಲಿ ಎಂಕ್ವೈರ್ ಮಾಡದೆ ನೇರ DYSP ಆಫೀಸಿಗೆ ತಗೊಂಡು ಹೋಗಿ ಅಲ್ಲಿ ಮಾಡಿದ್ದಾರೆ ಅಂತ ಹೇಳಿದರೆ ಅದರ ಹಿಂದೆ ಯಾರ್ದೋ ಒತ್ತಡ ಖಂಡಿತ ಇದೆ. ಆದರೆ ಆ ಒತ್ತಡ ಯಾರ್ದು ನಮಗೇನು ಸಂಬಂಧ ಇಲ್ಲ. ಯಾರೋ ಕಾಂಗ್ರೆಸ್ಸಿನವರ ತಲೆಗೆ ಕಟ್ಟಲಿಕ್ಕೆ ನೋಡ್ತಾರೆ. ನಾವು ಹಿಂದೂ ಅಂತಲೂ ನೋಡೋದಿಲ್ಲ, ಮುಸ್ಲಿಂ ಅಂತಲೂ ನೋಡೋದಿಲ್ಲ. ನ್ಯಾಯ ಇದ್ದದಕ್ಕೆ ನ್ಯಾಯ ಅಂತ ಹೇಳ್ತೇವೆ. ನನಗೆ ಈ ಹುಡುಗರ ಬಗ್ಗೆ ಕಾಣೋದು, ಹಿಂದೂ ಯುವಕರ ಮೇಲೆ ದಾಳಿ ಆಗಿದೆ, ಮಾಡಿಸಿದವರು ಯಾರು? ಹಾಗಿದ್ರೆ ಈಗ ಒರಿಜಿನಲ್ ಹಿಂದೂ ಅರುಣ್ ಕುಮಾರ್ರ ಜೊತೆ ಇದ್ದವರು ಮಾತ್ರ ಹಿಂದೂಗಳು, ಮತ್ತೆಲ್ಲ ಬಾಕಿಂತ ಆಯ್ತಾ? ಏನು ಇದರ ಅರ್ಥ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನಾನು DYSPಗೂ ಹೇಳಿದ್ದೆ, ನಿಮ್ಮ ಕಚೇರಿಯಲ್ಲಿ ಈ ಥರ ಹೊಡೆಯುವುದು, ಅದು ಒಂದು ಬ್ಯಾನರ್ನ ವಿಷಯದಲ್ಲಿ ಇಡೀ ಕರ್ನಾಟಕದ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂಥ ಕೆಲಸ. ಇನ್ನೊಂದು, ಇದರಲ್ಲಿ ಯಾರೋ ಅಮಾಯಕ ಪೊಲೀಸು ಯಾರೋ ಅಮಾನತಾಗುವುದಕ್ಕಿಂತ ನಿಜವಾಗಿಯೂ ಅಲ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಕಾರಣ ಯಾರು, ಒತ್ತಡ ಯಾರ್ದು, ಇದು ತನಿಖೆ ಆಗಬೇಕು. ಅವರನ್ನು ಅಮಾನತಿನಲ್ಲಿ ಇಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇಂತಹ ಘಟನೆ ಮುಂದೆ ಮರುಕಳಿಸಬಾರ್ದು. ಪೊಲೀಸರು ಸಮಾಜದ ಶಾಂತಿಯನ್ನು ಕಾಪಾಡುವ ಥರ ಇರಬೇಕು, ಅವರೇ ಎಬ್ಬಿಸುವ ಹಾಗೆ ಆಗಬಾರ್ದು. ಅಮಾಯಕ ಪೊಲೀಸು ಯಾರು ಇದ್ದರೂ ಅವರ ಅಮಾನತು ರದ್ದು ಮಾಡಿ ನಿಜವಾಗಿ ಯಾರು ಅಮಾನತಾಗಬೇಕಾ ಅವರನ್ನು ಅಮಾನತು ಮಾಡಬೇಕು ಅಂತ ಇಲಾಖೆಯ ಹಿರಿಯ ಅಧಿಕಾರಿಗಳಲ್ಲಿಗೂ ಒತ್ತಾಯ ಮಾಡ್ತಾ ಈ ಪ್ರಕರಣವನ್ನು ಖಂಡಿಸ್ತಾ ಇದ್ದೇನೆ. ಕಾಂಗ್ರೆಸ್ ಇದಕ್ಕೆ ಕುಮ್ಮಕ್ಕು ಕಾರಣ ಅನ್ನುವಂತ ಆರೋಪ. ಅಯ್ಯೋ ನೋಡಿ, ನಮಗೆ ಅಲ್ಲಿ ನಳಿನ್ ಕುಮಾರ್ನ ಫೋಟೋಕ್ಕೆ ಮಾಲೆ ಹಾಕಿದ್ರೆ, DV ಸದಾನಂದರ ಬ್ಯಾನರಿಗೆ ಮಾಲೆ ಹಾಕಿದ್ರೆ, ಚಪ್ಪಲಿದ್ದು ಹಾಕಿದ್ರೆ ಏನು, ಹೂವಿನ ಹಾರ ಹಾಕಿದ್ರೆ ಏನು, ನಮಗೆ ಎರಡೂ ಒಂದೇ. ಅದಕ್ಕೆ ನಾವು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಅದಕ್ಕೆ ಹಾರ ಹಾಕಿದ್ರು ಅಂತ ಯಾರನ್ನೋ ತರಿಸಿ ಹೊಡಿಸಿ ನಮಗೇನಾಗ್ಲಿಕ್ಕುಂಟು? ಆದ ಕಾರಣ ಅದು ತಾವು ಮಾಡಿಸಿ ಯಾರು ಇದರಲ್ಲಿ ಹೊಣೆಗಾರರ ಅವರು ನಮ್ಮ ತಲೆಗೆ ಕಟ್ಟುವ ಯೋಚನೆ ಮಾಡಿದ್ದಾರೆ. ನೋಡಿ, ಅಶೋಕ್ ಕುಮಾರ್ ರೈ ನನಗೆ ಫೋನ್ ಮಾಡಿ ಹೇಳಿದ್ರು, ಅನ್ನೆಲ್ಲಂಗಿ ಬತ್ತಾಡೆ ಪೋಪೆಕ್ಕ ಅಂತ. ಯಾಕಂದರೆ ಎಲ್ಲರೂ ನಮ್ಮ ಮನಸ್ಸು, ನಾನಾಗಲಿ ಅಶೋಕ್ ಕುಮಾರ್ ರೈ ಆಗಲಿ ನಮ್ಮ ಮನಸ್ಸಲ್ಲಿದ್ದದ್ದು ಎಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತ
ಇಲ್ಲಿ ಎಲ್ಲರೂ ಸೌಹಾರ್ದತೆಯಲ್ಲಿ ಬದುಕಬೇಕು. ಅನ್ಯಾಯ ಯಾರು ಮಾಡಿದಾನ ಅವನ ಮೇಲೆ ಕ್ರಮ ಕೈಗೊಳ್ಳಿ. ಇದು ಒಂದು ಬ್ಯಾನರ್ ಹಾಕಿದ್ದು ಅನ್ಯಾಯ ಅಲ್ಲ. ಸರಿ, ಅವರಿಗೆ ಅವಮಾನ ಆಯಿತು ಅಂತ ಇಟ್ಕೊಳ್ಳಿ, ಅದಕ್ಕೆ ಯಾವುದೋ ಕಾನೂನು ಉಂಟಲ್ಲ, ಆ ಕಾನೂನಿನ ಪ್ರಕಾರ ಮಾಡಲಿ. ಸುಮ್ಮನೆ ಈಗ ಹೊಡೆದು ಅದೇನ ಹೇಳಿದ್ದು, ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಮಾಡಿದವನಿಗೆ ಈ ಥರ ಹೊಡಿಲಿಲ್ಲ, ಯಾವುದೋ ಮನೆ ದರೋಡೆ ಮಾಡಿದವನಿಗೆ ಈ ಥರ ಹೊಡೆದದ್ದು ಪುತ್ತೂರಲ್ಲಿ ನನಗೆ ಗೊತ್ತಿಲ್ಲ. ಹಾಗೇನೆ ಯಾರಿಗೋ ಕೊಲೆ ಮಾಡಿದವನಿಗೂ ಈಗ ಹೊಡಿದಿಲ್ಲ, ಈಗ ಹೊಡೆಯುವ ಕಾನೂನು ಇಲ್ಲ ಅಂತ ಹೇಳಿ ತಪ್ಪಿಸ್ತಾರೆ. ಅಂತಲ್ಲಿ ರಾತ್ರಿ ನುಗ್ಗಿ DYSP ಆಫೀಸಿಗೆ ತಗೊಂಡು ಹೋಗ್ಬೇಕಿದ್ರೆ ಇದರಲ್ಲಿ ಖಂಡಿತ ಒತ್ತಡ ಇದೆ. ಒತ್ತಡ ಇದ್ದದ್ದು ಬಹಿರಂಗ ಆಗಬೇಕು ಅಂತ ಹೇಳ್ತಾ ಇದನ್ನು ಖಂಡಿಸ್ತೇನೆ. ಬಂಟ್ವಾಳ ತಾಲೂಕಿನ ಮಾಣಿಯ ಬಾಲವಿಕಾಸ ಆಂಗ್ಲ ಮಾಧ್ಯಮ ಶಾಲೆ ನೂತನವಾಗಿ ಸ್ಥಳಾಂತರಗೊಂಡ ಸುಸಜ್ಜಿತ ಅಂತಾರಾಷ್ಟ್ರೀಯ ಗುಣಮಟ್ಟದ ಡಿಜಿಟಲ್ ಕ್ಯಾಂಪಸ್. ಸತತ 34 ವರ್ಷಗಳ ಸುಭದ್ರ ಸೇವೆಯೊಂದಿಗೆ ಇದೀಗ ವಿದ್ಯಾರ್ಥಿ ಸ್ನೇಹಿ ಶೈಕ್ಷಣಿಕ ಶುಲ್ಕಗಳು, ವಿಶೇಷ ಆರಂಭಿಕ ಕೊಡುಗೆ, ಡೊನೇಷನ್ ಮುಕ್ತ ದಾಖಲಾತಿ ಹಾಗೂ ಇನ್ನೂ ಹಲವಾರು ಆಫರ್ಗಳು. ಬನ್ನಿ, ನಿಮ್ಮ ಮಗುವಿನ ಭವಿಷ್ಯ ವಿಕಾಸಗೊಳ್ಳಲು ಬಾಲ ವಿಕಾಸದಲ್ಲಿ ದಾಖಲಾತಿ ಮಾಡಿಸಿ. ಕರೆ ಮಾಡಿ 990222 26466. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.